ಇಂಡಿಯಾ ಟುಡೇ ಅತ್ಯುತ್ತಮ ಕಾಲೇಜುಗಳ ಆಯ್ಕೆಗಾಗಿ ನಡೆಸಿದ ಸಮೀಕ್ಷೆಯಲ್ಲಿ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದೆ. ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. ದೇಶದ ಪ್ರತಿಷ್ಠಿತ ಆಂಗ್ಲ ವಾರಪತ್ರಿಕೆ ಇಂಡಿಯಾ ಟುಡೇ ಇತ್ತೀಚೆಗೆ ದೇಶವ್ಯಾಪಿ ಅತ್ಯುತ್ತಮ ಕಾಲೇಜ್ಗಳ ಆಯ್ಕೆಗಾಗಿ ಸಮೀಕ್ಷೆ ನಡೆಸಿತ್ತು. ಈ ಸಮೀಕ್ಷೆಯಲ್ಲಿ ಉಜಿರೆಯ ಎಸ್ಡಿಎಂ ಕಾಲೇಜಿನ ವಿವಿಧ ವಿಭಾಗಗಳು ಅತ್ಯುತ್ತಮ ರ್ಯಾಂಕಿಂಗ್ ಪಡೆದು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿವೆ. ಜೂನ್ 4, 2018 ಇಂಡಿಯಾ ಟುಡೇಯ ವಿಶೇಷ ಸಂಚಿಕೆಯಲ್ಲಿ ಈ ರ್ಯಾಂಕಿಂಗ್ ವಿವರಗಳಿವೆ. ಇಂಡಿಯಾ ಟುಡೇ ಹಾಗೂ MDRA ಜಂಟಿಯಾಗಿ ನಡೆಸಿದ ಸಮೀಕ್ಷೆಯಲ್ಲಿ ದೇಶದಾದ್ಯಂತ ಒಟ್ಟು 998 ಬೆಸ್ಟ್ ಕಾಲೇಜ್ಗಳನ್ನು ಪರಿಗಣಿಸಲಾಗಿದೆ. 115 ಕಾಲೇಜುಗಳಿಗೆ ಭೇಟಿ ನೀಡಿ ಮೌಲ್ಯಮಾಪನ ಮಾಡಿ ರ್ಯಾಂಕಿಂಗ್ ನೀಡಲಾಗಿದೆ. ಉಜಿರೆ ಎಸ್ಡಿಎಂ ಕಾಲೇಜಿನ BCA ವಿಭಾಗ ದೇಶದ ಅತ್ಯುತ್ತಮ ಕಾಲೇಜ್ಗಳ ಪೈಕಿ 19ನೇ ಸ್ಥಾನ ಪಡೆದಿದೆ. MCJ ಅಂದರೆ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ 21ನೇ ಸ್ಥಾನ, MSW ವಿಭಾಗ 25ನೇ ಸ್ಥಾನ, BBA ವಿಭಾಗ 26ನೇ ಸ್ಥಾನ ಗಳಿಸುವ ಮೂಲಕ ರಾಷ್ಟ್ರದ ಪ್ರತಿಷ್ಠಿತ ಕಾಲೇಜಾಗಿ ಗುರುತಿಸಿಕೊಂಡಿದೆ. ಇದರ ಜೊತೆಗೆ ದೇಶದ ಅತ್ಯುನ್ನತ 100 ಕಾಲೇಜ್ಗಳ ಪೈಕಿ ಕಲಾ ವಿಭಾಗಕ್ಕೆ 66, ವಿಜ್ಞಾನ ವಿಭಾಗಕ್ಕೆ 57 ಹಾಗೂ ವಾಣಿಜ್ಯ ವಿಭಾಗಕ್ಕೆ 95ನೇ ಸ್ಥಾನ ಲಭಿಸಿರುವುದು ಗಮನಾರ್ಹವಾಗಿದೆ. ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸೌಲಭ್ಯ ನೀಡುವ ಕಾಲೇಜ್ಗಳ ಪೈಕಿ ಉಜಿರೆಯ MCJ ದೇಶದಲ್ಲೇ 2ನೇ ಸ್ಥಾನ ಪಡೆದಿದ್ದು BCA ವಿಭಾಗ 5ನೇ ಸ್ಥಾನ ಪಡೆದಿದೆ. ಈ ಮೂಲಕ ಕಡಿಮೆ ಖರ್ಚಿನಲ್ಲಿ ಅತ್ಯುನ್ನತ ಶಿಕ್ಷಣವನ್ನ ನೀಡುವ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಉಜಿರೆ ಎಸ್ಡಿಎಂ ಕಾಲೇಜು ಪಾತ್ರವಾಗಿದೆ. ಇನ್ನು ಉಜಿರೆ ಎಸ್ಡಿಎಂ ಕಾಲೇಜಿನಲ್ಲಿ ಪದವಿ ಪಡೆದು ಉದ್ಯೋಗ ಗಳಿಸಿದ ವಿದ್ಯಾರ್ಥಿಗಳಿಗೆ ಲಭಿಸುತ್ತಿರುವ ಸಂಬಳದ ಅನುಪಾತದ ಪ್ರಕಾರ MCJ ವಿಭಾಗದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಂಬಳ ಪಡೆಯುವ ವಿದ್ಯಾರ್ಥಿಗಳ ಅನುಪಾತದ ಪಟ್ಟಿಯಲ್ಲಿ 3ನೇ ಸ್ಥಾನ ಗಳಿಸಿರುವುದು ಇಲ್ಲಿ ದೊರೆಯುವ ಶಿಕ್ಷಣದ ಗುಣಮಟ್ಟಕ್ಕೆ ಕನ್ನಡಿ ಹಿಡಿದಿದೆ. ಉಜಿರೆ ಎಸ್ಡಿಎಂ ಕಾಲೇಜಿನಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗಿದ್ದು ಆಧುನಿಕ ತಂತ್ರಜ್ಞಾನವನ್ನ ಪರಿಣಾಮಕಾರಿಯಾಗಿ ಬೋಧನೆಗೆ ಬಳಸಿಕೊಳ್ಳಲಾಗುತ್ತಿದೆ. ಅತ್ಯುತ್ತಮ ಗ್ರಂಥಾಲಯ, ಕ್ರೀಡೆಗಾಗಿ ಸ್ಪೋರ್ಟ್ಸ್ ಕ್ಲಬ್, ಸುಸಜ್ಜಿತ ಕ್ರೀಡಾಂಗಣಗಳು, ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ಗಳು, ವಿದ್ಯಾರ್ಥಿ ಸಂಶೋಧನಾ ಯೋಜನೆ, ಸ್ಟೂಡೆಂಟ್ ಫ್ಯಾಕಲ್ಟಿ, 7 ಸಂಶೋಧನಾ ಕೇಂದ್ರಗಳು, ಸುಸಜ್ಜಿತ ಮಲ್ಟಿಮೀಡಿಯಾ ಸ್ಟುಡಿಯೋ, ಕಮ್ಯುನಿಟಿ ರೇಡಿಯೋ ಸೇರಿದಂತೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇಲ್ಲಿದೆ ಎಂಬುದನ್ನು ಪತ್ರಿಕೆಯ ರ್ಯಾಂಕಿಂಗ್ ಸಾಬೀತುಪಡಿಸಿದೆ.